ಕರುನಾಡು ಕಂಡ ಸರಳ ಸಜ್ಜನ ನಾಯಕ, ಅಜಾತಶತ್ರು, ಸುಸಂಸ್ಕೃತ ರಾಜಕಾರಣಿ, ನೊಂದವರ ಧ್ವನಿ, ಬಡವರ ಬಂಧು, ಶಿಕ್ಷಣ ಭೀಷ್ಮ, ಕೊರಟಗೆರೆ ಜನ ಮೆಚ್ಚಿದ ನಾಯಕ, ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ. ಪರಮೇಶ್ವರ್ ರವರಿಗೆ 73ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಶ್ರೀನಿವಾಸ್ ಎಂಎಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಬೂದಗವಿ ಗ್ರಾಮ ಪಂಚಾಯಿತಿ, ಶ್ರೀ ಚಂದ್ರಶೇಖರ್ ವಾಲೆಚಂದ್ರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಬೂದಗವಿ ಗ್ರಾಮ ಪಂಚಾಯಿತಿ ಮತ್ತು ಬೂದಗವಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು. ಕೆಆರ್ ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ 2ನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಚುನಾವಣೆ ನಡೆಯಿತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 3 ಜನ ನಾಮಪತ್ರ ಸಲ್ಲಿಕೆಯಾಗಿತ್ತು. ಅಂತಿಮವಾಗಿ ಎಎಸ್ ಹರೀಶ್ 14 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ನಾಗಮ್ಮ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಎಎಸ್ ಹರೀಶ್ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಮತ್ತು ಪಂಚಾಯಿತಿಯ ಸ್ಥಳೀಯ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು. ಪಂಚಾಯಿತಿಯ ಎಲ್ಲ ಸದಸ್ಯರನ್ನ ಜೊತೆಗೂಡಿಸಿಕೊಂಡು ಪಂಚಾಯಿತಿಯ ಅಭಿವೃದ್ಧಿಯ ಕೆಲಸವನ್ನ ಮಾಡುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ನೂತನ ಅಧ್ಯಕ್ಷರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಗೌರಮ್ಮ, ಶ್ರೀನಿವಾಸ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಎಆರ್ ರಘು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಮಂಜು ಶ್ರವಣೂರು. ಸರ್, ಅಧ್ಯಕ್ಷ ಉಪಾಧ್ಯಕ್ಷ ಮಾತ್ರ ಚೆನ್ನಾಗಿ ಎತ್ಸಿ ಹೊಡಿಸ. ದಿನೇಶ್ ಒಂಚೂರು ಹಿಂದಕ್ಕೆ ನುಗ್ಗಿ ಎಲ್ಲಾರು. ರಘುಣ ನಾಲ್ಕು ಮಾತಾಡಿ ರಘುಣ. ಅಣ್ಣ ಆರು ಹಾಕೊಂಡಿರೋಣ ಒಂದು 2 ಗ್ರಾಮ ಪಂಚಾಯತಿಗೆ ನೂತನವಾಗಿ ಅವ್ರಿಗೂ ಕೂಡ ಎಲ್ಲ ಜನತೆಯ ಪರವಾಗಿ ಇವತ್ತು ಎಲ್ಲ ಅಧಿಕಾರ ಬೇಕು, ಉತ್ತಮವಾಗಿ ಆಡಳಿತ ನಡೆಸಬೇಕು ಅನ್ನೋ ಉದ್ದೇಶದಿಂದ 14 ಜನ ಸದಸ್ಯರು ಕೂಡ ಇವತ್ತು ಸರ್ವಾನುಮತದ ರೀತಿ ಹರೀಶ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಒಂದು ನಮ್ಮ ಪಂಚಾಯಿತಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡ್ಕೊಂಡು ಹೋಗೋಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಎಲ್ಲ ಪಕ್ಷ ಭೇದ ಜಾತಿ ಭೇದ ಮರೆತು ಗ್ರಾಮದ ಮತ್ತು ಪಂಚಾಯಿತಿ ಅಭಿವೃದ್ಧಿಗೆ ಎಲ್ಲರೂ ಶ್ರಮ ಪಡ್ತಾರೆ ಅಂತ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಕೃಪೆ ಮಾಡ್ಕೊತ ಒಳ್ಳೆದಾಗಲಿ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಎಲ್ಲರಿಗೂ ನಮಸ್ಕಾರ. ನನ್ನ ಪಕ್ಷಾತೀತವಾಗಿ ಎಲ್ಲರೂ ನನ್ನ 14 ಜನ ಆಯ್ಕೆ ಮಾಡಿದ್ದಾರೆ. ನಾನು ಅವ್ರಿಗೆಲ್ಲ ಫಸ್ಟ್ ಅವ್ರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನ್ನ 23 ಜನ ನನ್ನ ಇದರಲ್ಲಿ ಮೆಂಬರ್ ಇದ್ದಾರೆ. ನಾನು ಎಲ್ಲರೂ ಒಂದೇ ಸಮವಾಗಿ ಈಕ್ವಲ್ ಆಗಿ ಕಂಡು ಅವ್ರಿಗೆ ನನ್ನ ಕೆಲಸಗಳೇ ಆಗಲಿ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳನ್ನ ಒಗ್ಗಟ್ಟಾಗಿ ಮಾಡ್ಕೊಡೋಕ್ಕೆ ನಾನು ಇಚ್ಛಿಸ್ತೀನಿ. ಇಷ್ಟೇಳಿ ಎಲ್ಲರೂ ಪಂಚಾಯತಿ ಗ್ರಾಮದ ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ನಮ್ಮ ಮುಖಂಡರುಗಳಿಗೆ ಎಲ್ರಿಗೂ ನಾನು ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷರೇ, ಇಲ್ಲಿ ಒಂದು 23 ಮೆಂಬರ್ಸ್ ಅಲ್ಲಿ ನಾವು 17 ಜನ BJP ಹೊಂಟಿದ್ರು, 6 ಜನ
ರಘುವರ್ ಅಧ್ಯಕ್ಷತೆಯಲ್ಲಿ ನಾವು ಪಕ್ಷ ಬಿಟ್ಟು ಹೋಗ್ಬಾರ್ದು ಅಂತ ನಾವು ಕಾಂಗ್ರೆಸ್ ನಾವು ಸೇರಿ ನಾವು 9 ಜನ ಜೊತೆಲಿದ್ರು. ಅದು ಕಳೆದ ಬಾರಿ ನಮ್ಮ ಇಲ್ಲಿ ಅಕ್ಕಿವಾಳ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಆಗಿ JDS ಕೈ ಬಿಟ್ಟು ಹೊಂಟಿದ್ದು. ಈಗ ಮತ್ತೆ ಕಾಂಗ್ರೆಸ್ BJPಗೆ 10 ಜನ ಸದಸ್ಯರು ಅವರೆಲ್ಲ ಮತ್ತೆ ಕಾಂಗ್ರೆಸ್ಗೆ ಬಂದು JDS ಬಂದು ಇವತ್ತು 14 ಜನ ನಾವು ಸೇರಿ ಇವತ್ತು JDS ಇಂದ ಹರೀಶ್ ಅವ್ರಿಗೆ ನಾವು ಅಧ್ಯಕ್ಷ ಮಾಡ್ತೀವಿ. ಕಾಂಗ್ರೆಸ್ಸಿಂದ ನಮ್ಮ ನಾಗಮ್ಮ ಉಪಾಧ್ಯಕ್ಷ ಮಾಡಿ ನಾವು ಇವತ್ತು ಪಕ್ಷ ನಾವು ಪಂಚಾಯತ್ ನಾವು ಕೈಗೆ ತಗೊಂಡು ಅಂತ ಹೇಳಿ ನಾವು ಆಗಿರೋದು ಆ ಪಂಚಾಯತ್ ನಮ್ಗೆ ಎಲ್ಲರಿಗೂ ಸಂತೋಷ. ನೀವ್ಯಾಕೆ ಪ್ರದೀಪಣ? ಕರುನಾಡು ಕಂಡ ಸರಳ ಸಜ್ಜನ ನಾಯಕ, ಅಜಾತಶತ್ರು, ಸುಸಂಸ್ಕೃತ ರಾಜಕಾರಣಿ, ನೊಂದವರ ಧ್ವನಿ, ಬಡವರ ಬಂಧು, ಶಿಕ್ಷಣ ಭೀಷ್ಮ, ಕೊರಟಗೆರೆ ಜನಮೆಚ್ಚಿದ ಜನನಾಯಕ, ಸವ್ಯಸಾಚಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ರವರಿಗೆ 73ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಮಹಿಳಾ ಕಾಂಗ್ರೆಸ್ ಮುಖಂಡರು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರ.